ಮಂಗಳೂರಿನ ಬೊಕ್ಕಪಟ್ನ ಬೆಂಗ್ರಿಯ ಶ್ರೀ ವಿಷ್ಣು ವಿಠೋಬಾ ಭಜನಾ ಮಂದಿರ ರಿಜಿಸ್ಟರ್ಡ್ ವತಿಯಿಂದ ಅಖಂಡ ಭಜನಾ ಸಪ್ತಾಹ ಸಹಿತ ಹನುಮ ಜಯಂತಿ ಮಹೋತ್ಸವವು ಕೋವಿಡ್ ಮಾರ್ಗಸೂಚಿಯೊಂದಿಗೆ ಸರಳವಾಗಿ ನಡೆಯಿತು. ಬೊಕ್ಕಪಟ್ನ ಬೆಂಗ್ರಿಯ ಶ್ರೀ ವಿಷ್ಣು ವಿಠೋಬಾ ಭಜನಾ ಮಂದಿರದಲ್ಲಿ ಶ್ರೀ ವಿಷ್ಣು ವಿಠೋಬಾ ದೇವರ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ಹಾಗೂ ಅಖಂಡ ಭಜನಾ ಸಪ್ತಾಹ ಸಹಿತ ಹನುಮ ಜಯಂತಿ ಮಹೋತ್ಸವವು ನಡೀತಾ ಇದ್ದು ಭಜನಾ ಕಾರ್ಯಕ್ರಮಗಳು ನೆರವೇರಿತು. ಕ್ಷೇತ್ರದ ಪ್ರಧಾನ ಅರ್ಚಕರಾದ ಯಾದವ ತಿಂಗಳಾಯ ಇವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆಯಿತು. ಈ ಸಂದರ್ಭ ಆಡಳಿತ ಸಮಿತಿಯ ಗೌರವಾಧ್ಯಕ್ಷರಾದ ಕಿರಣ್ ಸುವರ್ಣ, ಅಧ್ಯಕ್ಷರಾದ ಅನಿಲ್ ಕುಮಾರ್ ಹಾಗೂ ಆಡಳಿತ ಸಮಿತಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು.